ಮೂಡುಬಿದಿರೆ ತಾಲೂಕಿನ ಮಾರೂರು ಗ್ರಾಮದಲ್ಲಿ ಮದ್ಯದಂಗಡಿ ತೆರೆಯುವುದಕ್ಕೆ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ನೇತೃತ್ವದಲ್ಲಿ ಮಹಿಳಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಹಶೀಲ್ದಾರ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾರೂರು ಕ್ಷೇತ್ರದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಮದ್ಯಮುಕ್ತ ಗ್ರಾಮವಾಗಿ ಮಾಡಲು ಮದ್ಯವರ್ಜನ ಶಿಬಿರವನ್ನು ಮಾಡಿಕೊಂಡು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಸರ್ಕಾರಿ ಸ್ವಾಮ್ಯದ ಮದ್ಯದ ಮಳಿಗೆಯನ್ನ ತೆರೆಯಲು ಕೆಲವೊಂದು ಪಟ್ಟಭದ್ರ ವ್ಯಕ್ತಿಗಳು ಕೆಲವು ತಿಂಗಳಿಂದ ಮಾರೂರು ಪರಿಸರದ ಜಾಗದಲ್ಲಿ ಅನ್ವೇಷಣೆಯನ್ನ ಮಾಡಿರುವುದು ಅಲ್ಲದೆ ಮಳಿಗೆಗೆ ಕಟ್ಟಡವನ್ನ ಗುರುತಿಸಿರುವುದು ಗಮನಕ್ಕೆ ಬಂದಿದೆ. ಸರ್ಕಾರವು ಇಲ್ಲಿ ಮದ್ಯದಂಗಡಿ ತೆರೆದು ಗ್ರಾಮಸ್ಥರನ್ನ ಮದ್ಯ ವ್ಯಸನಿಗಳನ್ನಾಗಿ ಮಾಡಿ ಮದ್ಯವ್ಯಸನಕ್ಕೆ ಒಳಗಾಗುವ ಕುಟುಂಬವು ಬೀದಿಗೆ ಬೀಳುವಂತೆ ಮಾಡಿ ಸಂಸಾರದ ನೆಮ್ಮದಿಯನ್ನ ಕಸಿದುಕೊಳ್ಳಲು ಹೊರಟಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಇಲ್ಲಿ ಮದ್ಯದಂಗಡಿ ತೆರೆಯಲು ನಾವು ಬಿಡಲಾರೆವು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. 1.5 ಗಂಟೆಗಳ ಪ್ರತಿಭಟನೆಯಲ್ಲಿ ನಿರತರಾಗಿದ್ದವರ ಬಳಿ ಮನವಿ ತೆಗೆದುಕೊಳ್ಳಲು ಬಾರದಿದ್ದಾಗ ಆಕ್ರೋಶಗೊಂಡ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಅವರು, ನಿಮಗೆ ಲಂಚ ತೆಗೆದುಕೊಳ್ಳಲು ಬರುತ್ತದೆ, ಹೋರಾಟದ ಮನವಿ ತೆಗೆದುಕೊಳ್ಳಲು ಬರುವುದಿಲ್ಲವೇ ಎಂದು ಅಧಿಕಾರಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ನಾನು ಮಾತ್ರ ಬಿಡುವುದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇನೆ, ಜಿಲ್ಲಾಧಿಕಾರಿ ಬರದೆ ಇಲ್ಲಿಂದ ಕದಲುವುದಿಲ್ಲ ಎಂಬ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಿಸುತ್ತೇನೆ. ಆದ್ದರಿಂದ ದಪ್ಪ ಅಧಿಕಾರಿಗಳಿಗೆ ನಾನು ಮುನ್ಸೂಚನೆ ಕೊಡಲಿಕ್ಕೆ ಇಚ್ಛಿಸುತ್ತೇನೆ. ಜಾತಕ್ಕಾಗಿ ಕಚೇರಿಯಿಂದ ಹೊರಗೆ ತಾವು ಬರ್ತಾ ಇಲ್ಲ. ಭ್ರಷ್ಟಾಚಾರದ ಮುಖಾಂತರ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂತಹ ಅಧಿಕಾರಿಗಳು ಹೊರಗೆ ಕೂತಿದ್ದೀರಿ. ಇವತ್ತು ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲೇರಿಯನ್ ಸಿಕ್ವೇರಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಪ್ರಿಯಾ ಶೆಟ್ಟಿ, ಪುರಸಭಾ ಸದಸ್ಯರಾದ ಸುರೇಶ್ ಕೋಟ್ಯಾನ್, ಜೋಸಿ ಮಿನೇಜಸ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಜನ